ಫ್ರಿಡ್ಜ್ ಇಲ್ಲದಿದ್ದರೂ ಕೂಡ ಕರಿಬೇವನ್ನು 1 ವರ್ಷ ತನಕ ಫ್ರೆಶ್ ಆಗಿ ಇಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಅಲ್ರಿ. ಕೆಲವೊಂದು ಸರಿ ಏನಾಗುತ್ತೆ, ಕರಿಬೇವನ್ನು ತಗೊಂಬಂದು ನಾವು ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಬೇಗ ಹಾಳಾಗುತ್ತೆ. ಇನ್ನೊಂದು ಏನು ಅಂತಂದರೆ, ಕೆಲವರು ಅಡುಗೆ ಮಾಡುವಾಗ ಕರಿಬೇವನ್ನು ತೊಳೆದ್ಬಿಟ್ಟು ಅಡುಗೆಗೆ ಹಾಕ್ತಾರೆ, ಬಟ್ ಆವಾಗ ಕೂಡ ನಮಗೆ ಅಷ್ಟೊಂದು ಪರ್ಫೆಕ್ಟಾಗಿ ಆ ಫ್ಲೇವರ್ ಬರಲ್ಲ. ಕರಿಬೇವನ್ನು ಫ್ರಿಜ್ ಇಲ್ಲದೆ ಕೂಡ ನಾವು 1 ವರ್ಷ ತನಕ ಆರಾಮ್ಸೆ ಸ್ಟೋರ್ ಮಾಡ್ಬೋದು. ಕರಿಬೇವನ್ನು ಯಾವ ಥರ ಸ್ಟೋರ್ ಮಾಡಬೇಕು, ಯಾವ ಥರ ಅಡುಗೆಗೆ ಯೂಸ್ ಮಾಡಿದರೆ ಅಡುಗೆಯ ರುಚಿ ಡಬಲ್ ಆಗುತ್ತೆ, ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಒಂಚೂರು ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಕರಿಬೇವನ್ನು ತಂದ ಕೂಡಲೇ ನೀವು ಅದರ ಎಲೆಗಳನ್ನು ಬಿಡಿಸದೇನೆ ಆ ದಂಟಿರುತ್ತಲ್ವ ಅದನ್ನೇ ನೀಟಾಗಿ ರನ್ನಿಂಗ್ ಟ್ಯಾಪ್ ವಾಟರ್ ಇರುತ್ತಲ್ವ ಅದರಲ್ಲಿ ಒಂದ್ಸರಿ ತೊಳ್ಕೊಂಡು ಬಿಡಬೇಕು. ತೊಳೆದಾದ ನಂತರ ನೀರನ್ನು ಕಂಪ್ಲೀಟಾಗಿ ಕೊಡಬಿಟ್ಟು ಒಂದು ತಟ್ಟೆಯಲ್ಲಿ ಹರಡಿ ಫ್ಯಾನ್ ಕೆಳಗಡೆ ಇಟ್ಬಿಡಬೇಕು. ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇಟ್ಟರೆ ಸಾಕು, ನೀರಿನ ಪಸೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ಬಿಸಿಲಿಗೆ ಇಡಬೇಡಿ. ಬಿಸಿಲಿಗಿಟ್ರೆ ಏನಾಗುತ್ತೆ, ಅದರ ಫ್ಲೇವರ್ ಹೊರಟೋಗುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಅದರಿಂದ ಫ್ಯಾನ್ ಕೆಳಗಡೆ ಇಟ್ಟರೆ ಸಾಕು, ಕಂಪ್ಲೀಟಾಗಿ ನೀರಿನ ಪಸೆ ಅಥವಾ ತೇವಾಂಶ ಏನಿರುತ್ತೆ ಅದೆಲ್ಲ ಡ್ರೈ ಆಗುತ್ತೆ. ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ನೀರಿನ ಪಸೆ ಒಂಚೂರು ಇಡಬಾರ್ದು. ನನಗೆ ಕೆಲವರು ಫಾರಿನ್ನಿಂದ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ, ಮೇಡಮ್ ಇಲ್ಲಿ ಕರಿಬೇವು ಸಿಗಲ್ಲ, ನಮಗೆ ತುಂಬ ಕಷ್ಟ, ಅದನ್ನ ಸ್ಟೋರ್ ಮಾಡುವಂಥ ವಿಧಾನವನ್ನು ಹೇಳ್ಕೊಡಿ ಅಂತ. ಲಾಸ್ಟ್ ಟೈಮ್ ನನ್ನ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಫ್ರೆಂಡ್ ಮೆಸೇಜ್ ಮಾಡಿದರು, ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೂ ಕೂಡ ಈ ವಿಧಾನವನ್ನು ಪಾಲಿಸೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಅಡುಗೆ ಈಸಿ ಆಗುತ್ತೆ. ಸೊ ಒಂದ್ಸರಿ ನೀವು ಇದನ್ನೆಲ್ಲ ಒಣಗಿಸ್ತೀರಲ್ವ, ಜಸ್ಟ್ ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇಟ್ಟರೆ ಸಾಕು, ಪಸೆ ಆರುತ್ತೆ. 2 ವಿಧ ಹೇಳ್ತೀನಿ. ಒಂದು, ಎಲೆಗಳನ್ನು ಬಿಡಿಸಿ ಸ್ಟೋರ್ ಮಾಡುವಂಥದ್ದು, ಇನ್ನು ಹಾಗೆ ದಂಟನ್ನು ಸ್ಟೋರ್ ಮಾಡೋದು. ಏನಿಲ್ಲ, ಸಿಂಪಲಾಗಿ ಒಂದು ಬಾಕ್ಸನ್ನು ತಗೊಳ್ಳಿ, ಬಾಕ್ಸ್ ಕ್ಲೀನ್ ಆಗಿರಲಿ. ಅದಕ್ಕೆ ಮೇಲ್ಗಡೆಯಿಂದ ಒಂದು ಪೇಪರ್ ಅಥವಾ ಟಿಶ್ಯೂ ಪೇಪರ್ ಯಾವ್ದು ಬೇಕಾದರೂ ಹಾಕೋಬೋದು. ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಂಥ ವಿಧಾನವನ್ನು ನಾನು ಹೇಳ್ತಾ ಇರುವಂಥದ್ದು. ಟಿಶ್ಯೂ ಪೇಪರ್ ಹಾಕಿಬಿಟ್ಟು ನೀವು ಬಿಡಿಸಿರೋ ಎಲೆ ಬೇಕಾದರೂ ಹಾಕ್ಕೊಳ್ಳಿ, ಅಥವಾ ಹಾಗೆ ದಂಟಿಟ್ಕೊಂಡಿರ್ತೀರಲ್ವ, ನಾನು 2 ಮಾಡಿದ್ದೀನಿ. ಯಾವ ವಿಧಾನ ಬೇಕಾದರೂ ನೀವು ಇದರಲ್ಲಿ ಫಾಲೋ ಮಾಡ್ಬೋದು. ಅದನ್ನ ಈ ಬಾಕ್ಸ್ ಒಳಗಡೆ ಹಾಕಿಬಿಟ್ಟು ಪಸೆ ಆರಿರುವಂಥ ಕರಿಬೇವನ್ನು ಈ ಬಾಕ್ಸಲ್ಲಿ ಹಾಕಿಬಿಟ್ಟು ಮೇಲ್ಗಡೆ ಇನ್ನೊಂದು ಟಿಶ್ಯೂ ಪೇಪರನ್ನು ನೀವು ಹಾಕೋಬೇಕು. ಟಿಶ್ಯೂ ಪೇಪರ್ ಯಾಕೆ ಹಾಕೋದು ಅಂತಂದರೆ, ನಾವು ಫ್ರಿಜ್ಜಲ್ಲಿ ಇರೋದ್ರಿಂದ ಏನಾದರೂ ಮಾಯ್ಶ್ಚರ್ ಅಂಶ ಸೇರಿಕೊಂಡ್ರೆ ಆ ಟಿಶ್ಯೂ ಪೇಪರೇ ಎಳ್ಕೊಳ್ಳುತ್ತೆ, ಎಲೆಗಳಿಗೆ ತಾಗಲ್ಲ. ಈ ಥರ ಟಿಶ್ಯೂ ಪೇಪರನ್ನು ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ಟು ಈ ಡಬ್ಬನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಫ್ರಿಜ್ ಒಳಗಡೆ ಇಡಬೇಕು. ಈ ಥರ ಮಾಡೋದ್ರಿಂದ ಒಂದು ತಿಂಗಳಂತೂ ತುಂಬಾ ಫ್ರೆಶ್ ಆಗಿರುತ್ತೆ. 2 ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು, ಬೇಕಾದಾಗ ಮಾತ್ರ ನಾವು ತೆಗೆದುಬಿಟ್ಟು ಯೂಸ್ ಮಾಡಬೇಕು. 1 ರಿಂದ 2 ತಿಂಗಳು ಈ ವಿಧಾನದಲ್ಲಿ ಫ್ರಿಜ್ಜಲ್ಲಿ ಫ್ರೆಶ್ ಆಗಿ ಇವಾಗಷ್ಟೇ ಅಂಗಡಿಯಿಂದ ತಂದಿರೋ ಥರ ಸ್ಟೋರ್ ಮಾಡಿ ಇಡ್ಬೋದು. ಇನ್ನೊಂದು ವಿಧಾನ ಇದೆ, ಅದು ಏನು ಅಂತಂದರೆ, ಡಬ್ಬ ಇಲ್ಲ, ಪ್ಲಾಸ್ಟಿಕ್ ಜಿಪ್ಲಾಕ್ ಬ್ಯಾಗ್ ಇರುತ್ತಲ್ವ, ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಾರ್ಮಲ್ ಯಾವುದಾದ್ರೂ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಅದರಲ್ಲಿ ಬಿಡಿಸಿರೋ ಎಲೆ ಅಥವಾ ನೀವು ಒಣಗಿಸಿರೋ ಎಲೆ ಇರುತ್ತಲ್ವ, ಅದನ್ನ ಯಾವುದನ್ನು ಬೇಕಾದರೂ ಹಾಕಿಬಿಟ್ಟು ಜಿಪ್ಪನ್ನು ಲಾಕ್ ಮಾಡಿಬಿಟ್ಟು ಇದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಟು ಬಿಡ್ಬೋದು. ಪ್ಲಾಸ್ಟಿಕ್ ಪೌಚಲ್ಲಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಕೂಡ 1 ರಿಂದ 2 ತಿಂಗಳು ಆರಾಮ್ಸೆ ಫ್ರೆಶ್ ಆಗಿರುತ್ತೆ. ಒಂದೇ ಒಂದು ಏನು ಅಂತಂದರೆ, ನೀವು ಅದರ ಒಳಗಡೆ ಮಾಯ್ಶ್ಚರ್ ಹೋಗೋ ಥರ ಇಡಬಾರ್ದು, ಮಾಯ್ಶ್ಚರ್ ಹೋಗಬಾರ್ದು. ಹಾಗಂತ ಫ್ರೀಝರಲ್ಲಿ ಇಟ್ಬಿಡೋದಲ್ಲ, ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಈಗ 3ನೇ ವಿಧಾನ. ಈ ವಿಧಾನದಲ್ಲಿ ನಮಗೆ 6 ರಿಂದ 1 ವರ್ಷ ತನಕ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಕರಿಬೇವನ್ನು ಇಡ್ಬೋದು. ಇನ್ನೊಂದು ಏನು ಅಂತಂದರೆ, ಈ ಥರ ಮಾಡೋದ್ರಿಂದ ನಮಗೆ ಅಡುಗೆಗೆ ಕೂಡ ಹಾಕೋ ತುಂಬ ಸುಲಭ. ಅದೇನು ಅಂತಂದರೆ, ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಕರಿಬೇವನ್ನು ನಾವು ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಫ್ರೈ ಮಾಡೋದು ಅಂತಂದರೆ ಕರಟಿಸೋದಲ್ಲ, ಅದರ ಹಸಿರು ಇದೆಯಲ್ವ ಅದು ಹೋಗಬಾರ್ದು. ಅದು ಗರಿ ಆಗುತ್ತೆ, ಹಸಿರೇ ಇರುತ್ತೆ. ಆವಾಗ ಸ್ಟವನ್ನು ಬಂದ್ ಮಾಡಿಬಿಟ್ಟು ಅದನ್ನ ಆಯಿಲಿಂದ ಫಿಲ್ಟರ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹರಡಿಡಿ. ಟಿಶ್ಯೂ ಪೇಪರ್ ಆಯಿಲೆಲ್ಲ ಹೇಳ್ಕೊಳ್ಳುತ್ತಲ್ಲ, ಅದಾದ ನಂತರ ನಾವಿದನ್ನ ಸ್ಟೋರ್ ಮಾಡ್ಬೋದು. ಹಾಗಂತ ನೀವು ಕರಿಬೇವು ಫ್ರೈ ಮಾಡಿರೋಂಥ ಆಯಿಲನ್ನು ಬಿಸಾಡಬೇಡಿ. ಇದು ಅಡುಗೆಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಫ್ಲೇವರ್ ಇರುತ್ತೆ, ತಲೆಗೆ ಕೂಡ ಹಾಕ್ಬೋದು. ಕೋಕೋನಟ್ ಆಯಿಲಲ್ಲಿ ಏನಾದರೂ ನೀವು ಇದನ್ನ ಫ್ರೈ ಮಾಡಿದರೆ ನೀವು ತಲೆಗೆ ಕೂಡ ಹಚ್ಚಲಿಕ್ಕೆ ತುಂಬಾ ಒಳ್ಳೆಯದು, ಕೂದಲಿಗೆ ತುಂಬಾ ಒಳ್ಳೆಯದು ಕರಿಬೇವಿನ ಎಣ್ಣೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಬಿಟ್ಟು ಅದಾದ ನಂತರ ಏನು ಮಾಡ್ಬೋದು, ಒಂದು ಕ್ಲೀನ್ ಆಗಿರುವಂಥ ಕಂಟೈನರ್ಗೆ ಒಂದು ಡಬ್ಬಕ್ಕೆ ಒಂದು ಟಿಶ್ಯೂ ಪೇಪರನ್ನು ಹಾಕಿಬಿಟ್ಟು ಈ ಎಲೆ ಇರುತ್ತಲ್ವ, ನಾವು ಫ್ರೈ ಮಾಡಿರುವಂಥ ಕರಿಬೇವಿನ ಎಲೆ ಇರುತ್ತಲ್ವ ಅದನ್ನ ಹಾಕಬೇಕು. ಅದನ್ನ ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ನಾವು ಹೊರಗಡೆನೇ ಇಟ್ಬಿಡ್ಬೋದು. ಇದನ್ನ ನಾವು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ, ಫ್ರಿಜ್ಜಲ್ಲಿ ಇಡಲೂಬಾರ್ದು.
ಆ ಫ್ರೆಶ್ನೆಸ್ ಹೋಗುತ್ತೆ. ನೀವು ಎಷ್ಟೇ ದಿನ ಬಿಟ್ಟು ಯೂಸ್ ಮಾಡಿ ಎಷ್ಟು ಗರಿ ಆಗಿರುತ್ತೆ, ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ನಿಮಗೆ ಅಡುಗೆಗೆ ಪಟ್ಟಂತ ಹಾಕೋಬಹುದು. ನೀವು ಒಗ್ಗರಣೆ ಹಾಕಲಿಕ್ಕೆ ಮರೆತು ಬಿಟ್ಟರೆ ಏನು ಮಾಡೋದು ಬೇಕಾಗಿಲ್ಲ. ಜಸ್ಟ್ ಈ ಕರಿಬೇವು ಎಲೆ ಇರುತ್ತಲ್ವ ಅದನ್ನ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡು ನೀವು ಪದಾರ್ಥ ಅಥವಾ ಮಸಾಲ ಏನಕ್ಕಾದರೂ ಸಾಂಬಾರಿಗೆ ಹಾಕಿದರೆ ಪದಾರ್ಥದ ರುಚಿಯೇ ಡಬಲ್ ಆಗುತ್ತೆ. ತುಂಬಾ ಈಸಿ ಮೆಥಡ್ ಇದು. ಮತ್ತು ಅಡುಗೆ ಕೂಡ ಫಟಾಫಟ್ ಅಂತ ಮಾಡ್ಬೋದು. ನಾವು ಕರಿಬೇವು ಆಯಿಲ್ಗೆ ಒಗ್ಗರಣೆಗೆ ಹಾಕಿದರೆ ಆಯಿಲ್ ಆರುತ್ತೆ, ಆ ಥರ ಏನೂ ಟೆನ್ಷನ್ ಇರಲ್ಲ. ಒಂದೇನು ಅಂತಂದರೆ ನೀವು ಅಡುಗೆ ಮಾಡುವಾಗ ಯಾವಾಗ ಇದನ್ನ ಓಪನ್ ಮಾಡಿ ತೆಗಿತೀರೋ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ಹೊರಗಡೆ ಒಳಗಡೆ ಹೋದರೆ ಮತ್ತೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಎಷ್ಟು ಶ್ರೀಮಂತರಿರಲಿ ಬಡವರಿರಲಿ ನಾವು ತಿನ್ನುವಂಥ ಆಹಾರನ ವೇಸ್ಟ್ ಮಾಡ್ಬಾರ್ದು. ಹೌದು 10 ರೂಪಾಯಿ ಕರಿಬೇವು ಯಾಕೆ ಸ್ಟೋರ್ ಮಾಡಿ ಇಡಬೇಕು ಅಂತ ಹೇಳುವವರಿಗೆ ನಾವು ಫುಡ್ಡು ತಿನ್ನುವಂಥದ್ದನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು, ಸ್ಟೋರ್ ಮಾಡಬೇಕು, ಸೇವ್ ಮಾಡಬೇಕು. ಎಲ್ರಿಗಲ್ಲದಿದ್ರೂ ಕೆಲವರಿಗಾದರೂ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.